ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ 91ನೇ ವರ್ಷದ ನವರಾತ್ರಿ ಉತ್ಸವದ ಕಾರ್ಯಕ್ರಮ ಮೊನ್ನೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ನಡೆದಿದೆ. ಕಳೆದ 3 ವರ್ಷಗಳಿಂದ ಶ್ರೀ ಶಾರದಾ ಭಜನಾ ಮಂದಿರದ ಪುತ್ತೂರು ಶಾರದೋತ್ಸವದ ಶ್ರೀ ಶಾರದಾ ಮಾತೆಯ ವೈಭವದ ಶೋಭಾಯಾತ್ರೆ ಕಳೆದ 3 ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ಪಡೆದುಕೊಂಡಿದೆ. ವರ್ಷದಿಂದ ವರ್ಷಕ್ಕೆ ವಿಶೇಷವಾಗಿ ಭವ್ಯತೆಯನ್ನು ಮತ್ತು ಬೇರೆ ಬೇರೆ ಕರ್ನಾಟಕ ಮತ್ತು ಕೇರಳದ ಕಲಾ ತಂಡಗಳನ್ನು ಬರಮಾಡಿಕೊಂಡು ಪುತ್ತೂರಿನಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ ವಿಶೇಷವಾಗಿ ಪುತ್ತೂರು ಶಾರದೋತ್ಸವದ ಶ್ರೀ ಶಾರದಾ ದೇವಿಯ ವೈಭವದ ಶೋಭಾಯಾತ್ರೆಯನ್ನು ವಿಶೇಷವಾದಂಥ ಒಂದು ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಈ ಶಾರದೋತ್ಸವದ ಭವ್ಯತೆ ಇಡೀ ಜನಮಾನಸಕ್ಕೆ ಸಿಗಬೇಕು ಅನ್ನುವಂಥ ನೆಲೆಯಲ್ಲಿ ನಾವು ರೀಲ್ಸ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೆವು. ಅದನ್ನು ನಾವು ಬಹುಮಾನವನ್ನು ಇವತ್ತು ನೀಡಲಿಕ್ಕಿದ್ದೇವೆ. ಆ ರೀಲ್ಸ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 10,000 ರೂಪಾಯಿ ಮತ್ತು ದ್ವಿತೀಯ ಬಹುಮಾನವಾಗಿ 4,000 ರೂಪಾಯಿಯನ್ನು ನಾವು ಘೋಷಣೆಯನ್ನು ಮಾಡಿದೆವು. ಅದಕ್ಕೆ ಸುಮಾರು 21 ಜನ ರೀಲ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಹೆಚ್ಚು ವ್ಯೂಸ್ ಬಂದಂತಹ ರೀಲ್ಸ್ ಸ್ಪರ್ಧಿಗಳಿಗೆ ನಾವು ಬಹುಮಾನವನ್ನು ನೀಡ್ತಾ ಇದ್ದೇವೆ. ಮತ್ತು ಎರಡನೆಯದಾಗಿ ಅತಿ ಹೆಚ್ಚು ವ್ಯೂಸ್ ಬಂದವರಿಗೆ, ಅದರಲ್ಲಿ ಕೇವಲ ವ್ಯೂಸನ್ನು ನೋಡದೆ ಅದರಲ್ಲಿರುವಂತಹ ಜನರ ಒಂದು ಆಯ್ಕೆಯನ್ನು ನೋಡಿಕೊಂಡು ಮತ್ತು ಕಂಟೆಂಟನ್ನು ನೋಡಿಕೊಂಡು ಆದಿಯಿಂದ ಅಂತ್ಯದವರೆಗೆ ಅವರು ಮಾಡಿರುವಂಥ ಆ ವಿಡಿಯೋ ಒಂದು ಕ್ಲಿಪ್ಪಿಂಗ್ಸನ್ನು ನೋಡಿಕೊಂಡು ಮತ್ತು ಅದರ ಕ್ವಾಲಿಟಿ ಮತ್ತು ಅದರ ಒಂದು ಪರಿಣಾಮವನ್ನು ನೋಡಿಕೊಂಡು ನಾವು ಈ ಒಂದು ಆಯ್ಕೆಯನ್ನು ಮಾಡಿದ್ದೇವೆ. ಈಗಾಗಲೇ ಘೋಷಣೆ ಮಾಡಿದಾಗಿ ನಾವು ಇವತ್ತು ಆ ಒಂದು ಬಹುಮಾನವನ್ನು ಕೊಡಲಿಕ್ಕಿದ್ದೇವೆ. ರೋಹಿತ್ ಗೌಡ ಅನ್ನುವರು ಈ ಒಂದು ರೀಲ್ಸ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಸಾಧಾರಣ 72,000ವರೆಗೆ ವ್ಯೂಸ್ ಬಂದಿದೆ. ಅದೇ ರೀತಿ 4,000ವರೆಗೆ ಅದಕ್ಕೆ ಲೈಕ್ಸ್ ಬಂದಿದೆ. ಮತ್ತು ನಮ್ಮ ಶೋಭಾಯಾತ್ರೆಯನ್ನು ಉದ್ಘಾಟನೆ ಮಾಡುವುದರಿಂದ ಶೋಭಾಯಾತ್ರೆ ಕೊನೆಗೊಳ್ಳುವವರೆಗೆ ಅವರು ದೇವರು ಜಲಸ್ತಂಭನ ಆಗುವವರೆಗೆ ಅದನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಆ ಒಂದು ಪ್ರಥಮ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಇವತ್ತು ಒಂದು ಮಾತಿದೆ, ಕರ್ಮಣ್ಯವಾಧಿಕಾರಸ್ತಿ ಮಾಫಲೇಶು ಕದಾಚನ ಅಂತ. ಶ್ರೀಕೃಷ್ಣನೇ ಹೇಳಿದ ಹಾಗೆ ನಾವು ಕರ್ಮವನ್ನು ಮಾಡಬೇಕು, ಆದರೆ ಪ್ರತಿಫಲವನ್ನು ಅಪೇಕ್ಷೆ ಮಾಡಬಾರ್ದು ಅಂತ. ಒಂದೊಂದು ಸಲ ಏನಾಗ್ತದೆ ಅಂತಂದರೆ ಪ್ರತಿಫಲದ ಅಪೇಕ್ಷೆಯಲ್ಲಿ ನಾವು ಮಾಡುವಂಥ ಕೆಲಸಗಳಿಗೆ ಬೆಲೆ ಕಟ್ಟುವಂಥ ರೀತಿಯಲ್ಲಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ನೋಡಿಕೊಂಡು ಯಾರು ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅತ್ಯಂತ ಚೆನ್ನಾಗಿ ಈ ಒಂದು ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇವತ್ತು ಬಹುಮಾನವನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ನಾವು ಈ ಒಂದು ಬಹುಮಾನವನ್ನು ನೀಡ್ತಾ ಇದ್ದೇವೆ. ಅದೇ ದ್ವಿತೀಯ ಬಹುಮಾನವಾಗಿ ಅಶ್ವಿನಿ ಪವಿತ್ರ ಆಳ್ವ ಅವರು ದ್ವಿತೀಯ ಬಹುಮಾನವನ್ನು 4,000 ರೂಪಾಯಿ ನಗದನ್ನು ಪಡ್ಕೊಳ್ತಾ ಇದ್ದಾರೆ. 18,000 ವ್ಯೂಸ್ ಬಂದಿದೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಅಲ್ಲಿ ಪೂಜೆಗೊಳ್ಳುವುದರಿಂದ ಹಿಡಿದು ಅಂತ್ಯದವರೆಗೆ ಅವರು ಮಾಡಿರುವಂಥ ಆ ವಿಡಿಯೋವನ್ನು ನೋಡಿಕೊಂಡು ನಾವು ಈ ಒಂದು ರೀಲ್ಸ್ ಸ್ಪರ್ಧೆಯಲ್ಲಿ ಅವರಿಗೆ 2ನೇ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಪುತ್ತೂರು ಸೀಮಾಧಿಪತಿ ಮಲಿಂಗೇಶ್ವರ ದೇವರಿಗೆ ಶಿರಸ ನಮಿಸುತ್ತಾ ಈ ವರ್ಷದ 91ನೇ ವರ್ಷ ವಿಜೃಂಭಣೆಯ ಶಾರದಾ ಮಾತೆಯ ಆ ಭವ್ಯ ನವರಾತ್ರಿ ಉತ್ಸವ, ಅದರೊಟ್ಟಿಗೆ ಆಯೋಜನೆ ಮಾಡಿಕೊಂಡಿರುವಂಥ ಭವ್ಯ ಶೋಭಾಯಾತ್ರೆ, ಇದೆಲ್ಲ ನಿಮಗೆ ತಿಳಿದಿರುವ ಹಾಗೆ 3 ವರ್ಷದಿಂದ ಪುತ್ತೂರಿನಲ್ಲಿ ಶಾರದೋತ್ಸವ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನೆಲ್ಲ ಪುತ್ತೂರಿನ ಜನತೆ ಹಾಗೂ ಜಿಲ್ಲೆಯ ಜನತೆ ಎಲ್ಲರೂ ಅದನ್ನು ಕಣ್ತುಂಬಿಸಿಕೊಂಡಿದ್ದಾರೆ. ಈ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು 3 ವರ್ಷದಿಂದ ಬಹಳ ಅಚ್ಚುಕಟ್ಟಾಗಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ಆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಧಾರ್ಮಿಕ ಸಂಘಟನೆಗಾಗಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡದೆ DJ ಪಟಾಕಿ ಹಾಗೂ ನಾಸಿಕ್ ಬ್ಯಾಂಡ್ನಂಥ ಈ ಕಾರ್ಯಕ್ರಮವನ್ನೆಲ್ಲ ಬ್ಯಾನ್ ಮಾಡಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಒಂದು ತಾಲೂಕಿನಲ್ಲಿ ಮಾದರಿ ಶೋಭಾಯಾತ್ರೆಯಾಗಿ ಅನಂತರ ಜಿಲ್ಲೆ ರಾಜ್ಯ ಎಲ್ಲರೂ ಹೊಗಳುವಂಥ ಒಂದು ಕಾರ್ಯಕ್ರಮವನ್ನು ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದದಿಂದ ನಾವೆಲ್ಲ ಸಮಿತಿಯವರೆಲ್ಲ ಸೇರಿಕೊಂಡು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೇವೆ. ಅದರೊಟ್ಟಿಗೆ ಪುತ್ತೂರಿನ ಜನತೆ ಆಗಲಿ ಎಲ್ಲರೂ ಭಾರಿ ಮುತುವರ್ಜಿಯಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ.
9 ದಿನಗಳ ಕಾಲ ಶಾರದಾ ಮಾತೆಯ ಆ ಭವ್ಯ ಮಂದಿರದಲ್ಲಿ ನೆರವೇರಿದಂಥ ಅನ್ನಸಂತರ್ಪಣೆ, ಅಲ್ಲಿ ನಡೆದಂಥ ಚಂಡಿಕಾ ಹೋಮ ಹಾಗೂ ಧಾರ್ಮಿಕ ವಿಧಿವಿಧಾನ ಎಲ್ಲ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯುವಲ್ಲಿ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ಇತ್ತು, ಇನ್ನೂ ಮುಂದೆ ಇರ್ತದೆ ಅನ್ನುವಂಥ ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೇವೆ. ಮತ್ತೊಂದು ವಿಶೇಷತೆ ಏನಂತೇಳಿದರೆ, ನಮಗೆ 3 ವರ್ಷದಿಂದ ಈ ಕಾರ್ಯಕ್ರಮ 91 ವರ್ಷದ ಕಾರ್ಯಕ್ರಮ ಈ ವರ್ಷದ್ದಾಗಿದ್ದರೂ 89 ವರ್ಷದಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದರೆ 89 ವರ್ಷದ ಹಿಂದಿನ ಕಾರ್ಯಕ್ರಮ ಯಾವ ರೀತಿ ಇತ್ತಂತೇಳಿದರೆ ಪುತ್ತೂರಿನ ಜನತೆಗೆ ಗೊತ್ತಿದೆ. ಆದರೂ ನಾವು ಅದನ್ನು ದೇವಿ ಜಗನ್ಮಾತೆಗೆ ಸಮರ್ಪಣೆ ಆಗುವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ವರ್ಷ ವಿಶೇಷವಾಗಿ ನಾವು ಮಹಿಳಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಹಾಗೂ ಹಿಂದೂ ಸಂಘಟನೆಗಳ ಸಹಕಾರ ಎಲ್ಲರ ಸಹಕಾರವನ್ನು ತಗೊಂಡು ಈ ರೀತಿ ಭವ್ಯವಾದ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ರೀತಿಯ ಒಂದು ಕುಂದುಕೊರತೆ ಬರದ ರೀತಿಯಲ್ಲಿ ಆ ಜಗನ್ಮಾತೆ ಪೂರ್ಣ ಆಶೀರ್ವಾದ ಮಾಡಿದ್ದಾಳೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ದೃಷ್ಟಿಯಿಂದ ಇನ್ನೂ ಬರುವ ವರ್ಷ ನಡೆಯುವಂಥ ಶೋಭಾಯಾತ್ರೆ ಆಗಲಿ, ಬರುವ ವರ್ಷ ನಡೆಯುವಂಥ ನವರಾತ್ರಿ ಉತ್ಸವ ಆಗಲಿ, ಎಲ್ಲರ ಸಹಕಾರ ಬೇಕು. ವಿಜೃಂಭಣೆಯಿಂದ ನಡೆಯುವಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಆಶಿಸುತ್ತಾ, ಅದರೊಟ್ಟಿಗೆ ಈ ನವರಾತ್ರಿ ಉತ್ಸವದಲ್ಲಿ ಈ ವರ್ಷ ನಾವೊಂದು ಏನಂತೇಳಿದರೆ, ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದದೊಂದಿಗೆ ಈ ನವರಾತ್ರಿ ಉತ್ಸವ ಕಾರ್ಯಕ್ರಮ ಆಯೋಜನೆ ಆದ ನಂತರ ಅದು ಮುಗಿಯುವ ತನಕ, ದೇವಿಯ ಜಲಸ್ತಂಭನ ಕಾರ್ಯಕ್ರಮ ಆಗುವ ತನಕ ನಾವೊಂದು ರೀಲ್ಸ್ ಕಾಂಪಿಟೇಷನ್ ಅನ್ನುವಂಥದ್ದನ್ನು ಒಂದು ಇಟ್ಟಿದ್ದೇವೆ. ಅದರಲ್ಲಿ ಸಾಧಾರಣ 21 ಜನ ಅದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಅವರ ಪ್ರತಿಫಲಾಪೇಕ್ಷೆ ಇಲ್ಲದೆ ಶ್ರಮಪಟ್ಟು ಎಲ್ಲರೂ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆದರೆ ಇದರಲ್ಲಿ ಏನಾಗಿದೆ ಅಂತೇಳಿದರೆ, ಎಲ್ಲರೂ ಭಾಗವಹಿಸ್ತಾರೆ, ಆದರೆ ಬಹುಮಾನ ಬರುವಂಥದ್ದು ಒಂದು ಇಬ್ಬರಿಗೆ ಅಥವಾ ಒಬ್ಬರಿಗೆ ಬರುವಂಥದ್ದು. ಆದರೆ 21 ಜನರಿಗೂ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ಇರಲಿ. ಅವರು ಇನ್ನು ಮುಂದೆಯೂ ಆ ಬರುವಂಥ ಕಾರ್ಯಕ್ರಮ ಏನಾದರೂ ಇದ್ದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಯೋಗ ಭಾಗ್ಯವನ್ನು ಆ ಜಗನ್ಮಾತೆ ಕೊಡಲಿ ಅಂತ ಕೇಳ್ಕೊಳ್ತಾ, ಅದರೊಟ್ಟಿಗೆ ಈ 21 ಜನರಲ್ಲಿ 2 ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಲೋಹಿತ್ ಗೌಡ ಅನ್ನುವಂಥವರು, ಲೋಹಿತ್ ಗೌಡ ಅವರು ಇಲ್ಲಿ ನಮ್ಮ ಪುತ್ತೂರು ಕಸಬಾದವರೇ, ಬನ್ನೂರಿನವರು, ಬಪ್ಪಲಿಗೆಯವರು. ಇನ್ನೊಬ್ಬರು ನಮ್ಮದೇ ಸಮಿತಿಯಲ್ಲಿ ಇದ್ದುಕೊಂಡು ನಮ್ಮ ಸಮಿತಿಯಲ್ಲಿ ಮುತುವರ್ಜಿಯಿಂದ ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಅದರೊಟ್ಟಿಗೆ ಅವರು ಈ ಜಗನ್ಮಾತೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅಶ್ವಿನಿ ಆಲ್ವಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಗೂ ಸಮಿತಿಯಲ್ಲಿ ಇದ್ದುಕೊಂಡು ಅವರು ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಲೋಹಿತ್ ಗೌಡ ಅನ್ನುವಂಥವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಇದರೊಟ್ಟಿಗೆ ಎಲ್ಲರೂ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಾವು ಕೊಡುವಂಥದ್ದು ಪ್ರಥಮ ಬಹುಮಾನ 10,000 ಆಗಿರ್ಬೋದು. ಅವರು ಆ ಜಗನ್ಮಾತೆಯ ಪೂರ್ಣ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಅವರು ಇನ್ನು ಮುಂದೆ ಮಾಡುವಂಥ ರೀಲ್ಸ್ ಆಗಲಿ, ಅವರು ಮಾಡುವಂಥ ಫೋಟೋಗ್ರಫಿ ಉದ್ಯಮ ಆಗಲಿ, ಅವರಿಗೆ ಪೂರ್ಣ ಪ್ರಮಾಣದ ಜಗನ್ಮಾತೆ ಆಶೀರ್ವಾದ ಇರಲಿ. ಅದರೊಟ್ಟಿಗೆ ದ್ವಿತೀಯ ಬಹುಮಾನ ಪಡೆದಂಥವರು ಅಷ್ಟೇ, ಅವರು ಉದ್ಯಮ ಕ್ಷೇತ್ರದಲ್ಲಿ ಯಾವ ರೀತಿಯ ಉದ್ಯಮವನ್ನು ಮಾಡ್ತಾ ಇದ್ದಾರಾ ಆ ಉದ್ಯಮ ಕ್ಷೇತ್ರಕ್ಕೆ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ಇರಲಿ. ಅವರಿಗೆ ಇನ್ನು ಮುಂದೆಯೂ ಆ ಶಾರದಾ ಮಂದಿರದಲ್ಲಿ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಕರುಣಿಸಲಿ. ಅದರೊಟ್ಟಿಗೆ ಈ ಸಮಿತಿಯಲ್ಲೇ ಆಗಲಿ, ಈ ವ್ಯವಸ್ಥಾಪನಾ ಸಮಿತಿ ವ್ಯವಸ್ಥೆಯಲ್ಲಿರುವಂಥ ಎಲ್ಲರಿಗೂ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಆಶಿಸುತ್ತಾ, ಇನ್ನು ಮುಂದೆಯೂ ಪುತ್ತೂರಿನ ಮಹಾಜನತೆಯ ಸಹಕಾರವನ್ನು ಕೋರ್ಕೊಳ್ತಾ ಇದ್ದೇವೆ. ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್. ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್. ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್, ಸೋಫಾ ಸೆಟ್, ವಾರ್ಡ್ರೋಬ್, ಕಾಟ್ ಸೆಟ್, ದಿವಾನಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಇನ್ನೂ ಹಲವು. ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿಮುಟ್ಟಾದ ಫರ್ನಿಚರ್ ಐಟಂಗಳು. 40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ 25 ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್. ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್, ಪುತ್ತೂರು, ಮುಕ್ರಪಾಡಿ. ಸಂಪರ್ಕಿಸಿ 9481757193. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.